ಎಲ್ಲ ಸಹಕಾರವನ್ನು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಮತ್ತು ಪಕ್ಷ ಪೊಲೀಸರೊಂದಿಗೆ ಸಹಕಾರ ಕೊಡ್ತದೆ ಅನ್ನುವಂಥ ಮಾತನ್ನು ಸಹ ಹೇಳಿದ್ದೇವೆ. ಆದರೆ ಸುಮ್ಮನೆ ಯಾವುದೇ ವಿಷಯದಲ್ಲಿ ಇಲ್ಲದಂಥ ಕಾರ್ಯಕರ್ತರಿಗೆ ಕಿರುಕುಳ ಕೊಡೋದು ಸರಿಯಲ್ಲ. ಕಾಂಗ್ರೆಸ್ ಹಿಂದಿನಿಂದ ಸಹ ಇಲ್ಲಿ ಪೊಲೀಸ್ ಫೋರ್ಸನ್ನು ತನ್ನ ಕಾರ್ಯಕರ್ತರ ರೀತಿಯಲ್ಲಿ ಬಳಸ್ಕೊಂಡು ಬಂದಿದೆ. ಅದನ್ನು ನಾವು ಅಬ್ಜೆಕ್ಟ್ ಮಾಡ್ತೇವೆ, ಅದನ್ನು ಒಪ್ಕೊಳ್ಳೋದು ಇಲ್ಲ ಅನ್ನುವಂಥ ಮಾತನ್ನು ಈಗ ಹೊಸ ಅಧಿಕಾರಿಗಳ ಬಳಿ ತಿಳಿಸಿದ್ದೇವೆ. ರಾಜಕೀಯ ಹಸ್ತಕ್ಷೇಪ ಇಲ್ಲದಂತಹ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಎಲ್ಲ ರೀತಿಯಲ್ಲಿ. ಮತ್ತು ನಡುರಾತ್ರಿಯಲ್ಲಿ ನಮ್ಮ ಕಾರ್ಯಕರ್ತರ ಮನೆಗೆ ಹೋಗೋದು, ಅವರಿಗೆ ಕಿರುಕುಳ ಕೊಡೋದನ್ನು ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಸಹ ಸ್ಪಷ್ಟವಾಗಿ ತಿಳಿಸಿದ್ದೇವೆ. ಈಗ ಕಾರ್ಯಕರ್ತರು ಮತ್ತು ಹಿಂದೂ ಮುಖಂಡರ ಮನೆಗೆ ಏನು ರಾತ್ರಿ ಭೇಟಿ ನೀಡ್ತಾ ಇದ್ದಾರೆ ಅದನ್ನು ನಾವು ವಿರೋಧಿಸ್ತೇವೆ. ಯಾಕಂತೇಳಿದ್ರೆ ಈ ಹಿರಿಯರು ಯಾರೆಲ್ಲ ಇವ್ರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅವ್ರು ಯಾವುದೇ ಕೇಸ್ಗಳಿಲ್ಲ, ಅವ್ರ ಮೇಲೆ ಯಾವುದೇ ಇದರಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಇಲ್ಲ. ಅವರವರಷ್ಟಕ್ಕೆ ಜೀವನವನ್ನು ಮಾಡ್ತಾ ಸಮಾಜ ಸೇವೆಯಲ್ಲಿ ತೊಡಗಿರುವಂಥ ಹಲವಾರು ಜನರಿದ್ದಾರೆ. ನೀವು ಅವರಿಗೆ ಹೋಗಿ ಕಿರುಕುಳ ಕೊಟ್ಟರೆ ಅದು ನ್ಯಾಯಸಮ್ಮತವಾದ ವಿಷಯವಲ್ಲ ಅನ್ನುವಂಥ ನಾವು ತಿಳಿಸಿದ್ದೇವೆ. ಮತ್ತು ಭಾರತೀಯ ಜನತಾ ಪಾರ್ಟಿ ಅಂತಹ ನಡೆಯನ್ನು ವಿರೋಧಿಸ್ತದೆ. ಮತ್ತು ಇದ್ರ ಹಿಂದೆ ದೊಡ್ಡದಾದ ಕಾಂಗ್ರೆಸ್ನ ಈ ಗಡಿಪಾರ ಲಿಸ್ಟ್ನಲ್ಲಿ ಕಾಂಗ್ರೆಸ್ನವರಿಗೆ ಕುಳಿತುಕೊಂಡು ಮಾಡಿದಾಗೆ ಇದು ಲಿಸ್ಟು. ಯಾಕಂದರೆ ಈ ಲಿಸ್ಟ್ನಲ್ಲಿ ಇರುವಂಥ ವ್ಯಕ್ತಿಗಳು ಯಾರು ಸಹ ಎಷ್ಟೋ ವರ್ಷಗಳಿಂದ ಯಾವುದೇ ಕೇಸ್ ಇಲ್ಲ ಅಂಥವರನ್ನೆಲ್ಲ ಈ ಲಿಸ್ಟಲ್ಲಿ ಹಾಕಿ ಒಂದು ರಾಜಕೀಯ ಪ್ರೇರಿತವಾಗಿ ಸಮಾಜದಲ್ಲಿ ಗೊಂದಲವನ್ನು ಮಾಡಲಿಕ್ಕೆ ಸಲುವಾಗಿ ಈ ತಡಿಪಾರ್ ಲಿಸ್ಟನ್ನು ಬಹುಶಃ ಒಂದು 2 ತಿಂಗಳ ಹಿಂದೆ ಇದನ್ನು ಮಾಡಿದ್ದಾರೆ ಕಾಂಗ್ರೆಸ್ನವರು.